ಮಂಗನ ಕಾಯಿಲೆಯ ಭೀತಿ ಉಡುಪಿಯಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿದೆ. ಕುಂದಾಪುರ ಮತ್ತು ಕಾರ್ಕಳ ತಾಲೂಕಿನಲ್ಲಿ ಮಂಗಗಳ ಸಾವು ಪ್ರಕರಣ ವರದಿಯಾಗುತ್ತಿದೆ. ಕಳೆದ 28 ಗಂಟೆಗಳಲ್ಲಿ ಮತ್ತೆ 8 ಮಂಗಗಳು ಸತ್ತಿದ್ದು, ಸತ್ತ ಮಂಗಗಳ ಸಂಖ್ಯೆ 20ಕ್ಕೆ ಏರಿದೆ. ಈ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಹತ್ವದ ಸಭೆ ನಡೆಯಿತು. ಜಿಲ್ಲಾಧಿಕಾರಿ, ಜಿಲ್ಲಾ ಆರೋಗ್ಯಾಧಿಕಾರಿಗಳ ನೇತೃತ್ವದಲ್ಲಿ ಸಭೆಯಲ್ಲಿ 7 ತಾಲೂಕಿನ ವೈದ್ಯರು, ಅಧಿಕಾರಿಗಳು, ಸಿಬ್ಬಂದಿ ಭಾಗಿಯಾಗಿದ್ದರು. ಈ ವೇಳೆ ಜಿಲ್ಲೆಯಾದ್ಯಂತ ಕಟ್ಟುನಿಟ್ಟಿನ ಕ್ರಮಕ್ಕೆ ಸೂಚಿಸಿದ ಡಿಸಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಅವರು ಸೂಕ್ತ ಮುನ್ನೆಚ್ಚರಿಕೆ ಕೈಗೊಳ್ಳುವಂತೆ ಆದೇಶಿಸಿದರು. ಈವರೆಗೆ ಜಿಲ್ಲೆಯಲ್ಲಿ 12 ಮಂಗಗಳ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ. ಸ್ಯಾಂಪಲ್ ಅನ್ನು ಶಿವಮೊಗ್ಗ, ಮಣಿಪಾಲ, ಪೂನಾಕ್ಕೆ ಕಳುಹಿಸಲಾಗಿದೆ. ಓರ್ವ ಶಂಕಿತ ರೋಗಿಯ ರಕ್ತವನ್ನು ಪರೀಕ್ಷೆಗೆ ಒಳಪಡಿಸಲಾಗಿದೆ. 2 ದಿನದಲ್ಲಿ ಪ್ರಕರಣದ ವರದಿ ಬರಲಿದೆ. 1080 ಡಿಎಂಪಿ ತೈಲ ಬಾಟಲಿ ತರಿಸಿಕೊಳ್ಳಲಾಗಿದೆ. ಅರಣ್ಯ ಇಲಾಖೆ, ಪಶುಸಂಗೋಪನೆ, ಎಎನ್ಎಫ್ ಸಿಬ್ಬಂದಿಗೆ ಡಿಎಂಪಿ ಎಣ್ಣೆ ವಿತರಿಸಿದ್ದೇವೆ. ಪ್ರತಿ ತಾಲೂಕು ಆಸ್ಪತ್ರೆಯಲ್ಲಿ ಪ್ರತ್ಯೇಕ ವೈದ್ಯರ ನೇಮಕಕ್ಕೆ ಸೂಚಿಸಲಾಗಿದೆ ಎಂದು ಉಡುಪಿ ಡಿಎಚ್ಒ ಡಾಕ್ಟರ್ ರೋಹಿಣಿ ಮಾಹಿತಿ ನೀಡಿದ್ರು. ಈ ಚರ್ಚೆಯಲ್ಲಿ ಚಿಕಿತ್ಸೆ ಅನ್ನುವಂಥದ್ದು ಅಕಸ್ಮಾತ್ ಬಂತು ಅಂತ ಹೇಳಿದ್ರು ಆದಷ್ಟು ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕು ಮಟ್ಟದ ಆಸ್ಪತ್ರೆ ಹಾಗೆ ಸಣ್ಣ ಆಸ್ಪತ್ರೆಯಲ್ಲೇ ಮಾಡ್ಕೊಂಡು ಹೋಗಿ, ತೊಂದರೆಗಳಿದ್ರೆ ಮಾತ್ರ ಕಳಿಸಿ. ಇಲ್ಲಾಂದರೆ ಅನ್ನೆಸೆಸರಿ ನೀವು ಇಲ್ಲಿ ಕಳಿಸಿದಾಗ, ಮೆಡಿಕಲ್ ಕಾಲೇಜಿಗೆ ಕಳಿಸಿದಾಗ ಆ ರೆಫರೆನ್ಸ್ ಆಗಿ ಅಲ್ಲಿಂದ ಒಂದು ಮಾಡ್ತಾ ಇರುವಾಗ ಟೈಮ್ ಲ್ಯಾಪ್ಸ್ ಆಗಿ ಯೂಶಲಿ ಹೈಡ್ರೇಷನ್ ಪ್ರಾಬ್ಲಮ್ ಅಂದರೆ ಡಿಹೈಡ್ರೇಷನಿಂದ ಈ ಥರ ಆಗ್ತದೆ ಅಂತ ಹೇಳೋದನ್ನು ಗಮನಿಸಿ ಹೇಳಿದರು. ಹೊರತುಪಡಿಸಿ ಅರುಣ್ ಕುಮಾರ್ ಅವರು ಹೇಳಿರುವಂಥದ್ದು ಬ್ಲೀಡಿಂಗ್ ಆಗುವಂತಹ ಚಾನ್ಸಸ್ ಕಡಿಮೆ ಇದೆ, ಅಂಥದ್ದು ಇಲ್ಲ ಅಂತಲೂ ಹೇಳಿದರು. ಪ್ಲಸ್ ವ್ಯಾಕ್ಸಿನೇಷನ್ ಬಗ್ಗೆ ಹೈ ರಿಸ್ಕ್ ಇರುವವರಿಗೆ ಕೊಟ್ಟರೇನು ಆಗೋದಿಲ್ಲ, ಆದರೆ ಈ ಟೈಮಲ್ಲಿ ಪ್ರಕರಣ ಬಂದಾಗ ವ್ಯಾಕ್ಸಿನೇಷನ್ ಮಾಡೋದು ಅಷ್ಟು ಉಪಯೋಗಕ್ಕೆ ಬರುವಂತಹ ಕೆಲಸ ಅಲ್ಲ ಅಂತ ಹೇಳ್ಕೊಂಡು ಗಮನಿಸಿ ತಿಳಿಸಿದರು. ನಾವು ಈ ರಿಪೋರ್ಟನ್ನು ಮಂಕಿ ಡೆತ್ ಆಗಿರುವಂಥದ್ದು ಇದರದ್ದೆಲ್ಲದನ್ನು ರಿಪೋರ್ಟನ್ನು ಇನ್ನೊಂದು 2 ದಿವಸದಲ್ಲಿ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಆವಾಗ ಇನ್ನೂ ಹೈ ಮೋಡಲ್ಲಿ ನಾವು ಕೆಲಸನ ಮಾಡಬೇಕಾಗತ್ತೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.